ಸಲ್ಮೇಲು ನಮ್ಮ ಕುಟ್ಲಾತುಲು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಒಡಿಪು ಜಿಲ್ಲೆಡು ಗಾಡಿಲಿನ ಸಂಚಾರದ ಬಗೆಟ್ ನಿಯಮ ಪಾಲನೆದ ದಿಟ್ಟಿಡು ಆಯಕಟ್ಟದ ಆಜಿ ಜಾಗಲೆಡ್ ಸ್ಪೀಡ್ ರೆಡರ್ ಕ್ಯಾಮರಾ ಪಾಡ್ತಂಡು ಕ್ಯಾಮರಾ ಪಾಡ್ನ ಒಂಜೆ ವಾರಡು 50,000 ದೆಚ್ಚ ಕೇಸು ಪತ್ತಿರ ಸಾಧ್ಯ ಆತಂಡು ಒಡಿಪು ಜಿಲ್ಲೆಡು ಗಾಡಿಲಿನ ಸಂಚಾರದ ಬಗೆಟ್ ನಿಯಮ ಪಾಲನೆದ ದೆಟ್ಟಿಡು ಆಯಕಟ್ಟದ ಆಜಿ ಜಾಗಲೆಡ್ ಸ್ಪೀಡ್ ರೆಡರ್ ಕ್ಯಾಮರಾ ಪಾಡ್ತಂಡು ಟ್ರಾಫಿಕ್ ನಿಯಮ ಪೊಲಿತದು ಈ ಕ್ಯಾಮರಾ ಕಣ್ಣು ತಪ್ಪಾದ ಪೋಂಡ ಇಲ್ಲಡೆ ಸೀದಾ ನೋಟಿಸ್ ಬರ್ಪುಂಡು ಕ್ಯಾಮರಾ ಪಾಡ್ನ ಒಂಜೆ ವಾರಡು 50,000 ದೆಚ್ಚ ಕೇಸು ಪತ್ತಿರ ಸಾಧ್ಯ ಆತಂಡು ರಾಷ್ಟ್ರೀಯ ರಾಜಮಾರ್ಗ ಬೊಕ್ಕ ರಾಜ್ಯ ರಾಜಮಾರ್ಗಡು ಕ್ಯಾಮರಾ ಕಣ್ಣು ದೀತಂಡು ನಿಯಮ ಪೊಲಿತಿನ ಬೆರಿಕೆ ಚಲನ ತಯಾರಾಪುಂಡು ನಂಬರ್ ಪ್ಲೇಟ್ ಸೇರ್ತು ಗಾಡಿ ಬುಡುಪು ನಕ್ಲಿನ ಮಾಹಿತಿ ತಿಕ್ಕೊಂಡು ದಿನತ್ತ 24 ಗಂಟೆಲ ಕ್ಯಾಮರಾ ಅಲರ್ಟ್ ಆದುಪ್ಪುಂಡು ಹೆಲ್ಮೆಟ್ ಪಾಡ್ಜಿಂಡ ಮೋನೆ ತೋಜುಂಡು ಸೀಟ್ ಬೆಲ್ಟ್ ಪಾಡ್ಜಿಂಡ ರಾಂಗ್ ಸೈಡ್ ಬತ್ತಂಡ ದಂಡ ಕಟ್ಟುಡಾಪುಂಡು ಪಡುಬೆದ್ರ ಕಾಪು ಕೋಟ ಗಂಗೊಳ್ಳಿ ಬೈಂದೂರು ಬೊಕ್ಕ ದೂಪದ ಕಟ್ಟಿಡ ಕ್ಯಾಮರಾ ಪಾಡ್ದಂಡು ಜಿಲ್ಲಾ ಎಸ್ಪಿ ಆಫೀಸ್ ಮಾನಿಟರ್ ಸಿಸ್ಟಮ್ ತೂವೊಂದಿತ್ತದು ಪ್ರತಿಯೊಂಜಿ ಪೋಪರಿ ಬರ್ಪರಿ ಆಟೋಮೆಟಿಕ್ ಆದ ರೆಕಾರ್ಡ್ ಆಪುಂಡು ಅಪರಾಧ ಕಾರ್ಯ ಮಲ್ತದು ಪದ್ರಡ ಅಂಡಲ ಸ್ಪೀಡ್ ರೆಡರ್ ಕ್ಯಾಮರಾಡು ಕೊತ್ತಾಪುಂಡು ಅವರ ಅಡ್ರೆಸ್ ಇರುತ್ತೆ ಎಲ್ಲಿಂದ ನಮ್ಮ ಆಫೀಸ್ ಆಫ್ ನೆಕ್ಸ್ಟ್ ಇಲ್ಲಿ ಅವರು ವೆಹಿಕಲ್ ನಂಬರ್ ಎಲ್ಲಿ ಅಫೆನ್ಸ್ ಮಾಡಿದ್ದಾರೆ ಈಗ ಪ್ರೆಸೆಂಟ್ ಆಗಿ ನಡೆದಿರೋದು ಟೋಟಲ್ 6 ಕಡೆ ಹಾಕಿದ್ವಿ ಈಗ ಗಂಗೊಳ್ಳಿ ಕೋಟ ಪಡುಬಿದ್ರಿ ಕಾಪು ಹಕ್ಕುಪತ್ರ ಕೋರಿಯರೆ ಒತ್ತಾಯ ಮಲ್ತದು ಪುಣಚದ ಮೂಜಿ ಪರಿಶಿಷ್ಟ ಪಂಗಡದ ಕುಟುಂಬ ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಎದುರು ರಾತ್ರಿ ಪಗಿಲು ಧರಣಿ ನಡಪಾದು ಪ್ರತಿಭಟನೆ ಪಿರದ್ದೆತ್ತುದಿತ್ತಂಡು ಆಡ ಅಂಗಾರೆಡಿದು ಧರಣಿ ಪಿರ ಶುರು ಮಲ್ತದೇರು ಹಕ್ಕುಪತ್ರ ಕೊರಿಯರೆ ಒತ್ತಾಯ ಮಲ್ತದು ಪುಣಚದ ಮೂಜಿ ಪರಿಶಿಷ್ಟ ಪಂಗಡದ ಕುಟುಂಬ ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಎದುರು ರಾತ್ರಿ ಪಗೆಲು ಧರಣಿ ನಡಪಾದು ಪ್ರತಿಭಟನೆ ಪಿರದೆತ್ತದಿತ್ತಂಡು ಆಂಡ ಅಂಗಾರೆಡಿದು ಧರಣಿ ಪಿರ ಶುರು ಮಲ್ತದೇರು ಬಿಸಿ ರೋಡ್ದ ತಾಲೂಕು ಆಡಳಿತ ಸೌಧದ ಎದುರುಡು ಪುಣಚದ ಮೂಜಿ ಪರಿಶಿಷ್ಟ ಪಂಗಡದ ಕುಟುಂಬ 4 ದಿನ ಪ್ರತಿಭಟನೆ ನಡಪಾದಿತ್ತಂಡು ಬಿಜೆಪಿ ನಾಯಕರು ಅಕ್ಲಿಗೆ ಬೆರಿಸಾಯ ಕೊರ್ದಿತ್ತರು ಪೆರ್ನೆಡು ಪುತ್ತೂರು ಶಾಸಕರು ಸಭೆ ನಡಪಾದು ಹಕ್ಕುಪತ್ರ ಕೊರಿಯರೆ ಉಲ್ಲೇರು ಪನ್ಪುನ ಬಗೆಟ್ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಬೊಕ್ಕ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಪಾತ್ರಕತೆ ನಡಪಾಯಿ ನಡೆದ ಅವರ ಪ್ರತಿಭಟನೆ ಕೈಬಿಡುತ್ತೇರು ಹಕ್ಕುಪತ್ರ ದೆತೊನ್ಯರೆ ಅಂಗಾರೆ ಪೆರ್ನೆ ಗ್ರಾಮ ಪಂಚಾಯತ್ಗೆ ಪೋದಿತ್ತಿನ ಪರಿಶಿಷ್ಟ ಕುಟುಂಬದ ಮೂವರಿಗೆ ಹಕ್ಕುಪತ್ರ ತಿಗದಿಜಿ ದಾಯಪಂಡ ಪೆರ್ನೆ ಗ್ರಾಮ ಪಂಚಾಯತ್ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ಗುರ್ಕಾರ್ಮೆಡ್ ನಡಪೊಡಾಯಿನ ಹಕ್ಕುಪತ್ರ ಕೊರ್ಪುನ ಸಭೆನು ನಡೆದಿಜಿ ಅಂಚಾದು ತತ್ಕಾಲಗೂ ಒಂದು ದಿನ ಪ್ರತಿಭಟನೆ ಪಿರ ಸುರುವ ಪುನಂಚ ಆತಂಡು ಪೊರುಂಬಾಟದ ದುಂಬಾಲ್ತೆ ವಹಿಸಿದ್ದಿನ ಗಿರಿಧರ್ ಪನ್ಪುನಾರು ಮಾಧ್ಯಮಲಿನ ಒಟ್ಟುಗು ಪಾತಿರ್ದು ಮೇ 20 ಪೆರ್ನೆ ಗ್ರಾಮ ಪಂಚಾಯತ್ ಕಾಂಡೆ 11 ಗಂಟೆಗೆ ಹಕ್ಕುಪತ್ರ ಪಟ್ಟುನೆಕ್ಕು ತಿಳುವಳಿಕೆ ಪತ್ರ ಪಿದಾಡ್ಪಾದಿತ್ತಂಡು ಐತಂಚ ಮೂಜಿ ಕುಟುಂಬದ ಸದಸ್ಯರು ಕಾಂಡೆ ಒರುಂಬರೆಕ್ಕು ಜಾಕಿಗೆ ಪೋದು 11 ಮುಟ್ಟ ಕಾತುಕೊಲ್ಲುಂಡಲ ಅಧಿಕಾರಿಲು ಜಾಕಿಗೆ ಬೈತಿಜ್ಜಂಡು ಐದು ಬುಕ್ಕ ತಹಶೀಲ್ದಾರ್ರಿಗೂ ಫೋನು ಮಲ್ಪುನಗ ಶಾಸಕರಿಗೆ ಬೇತೆ ಸಭೆ ಇತ್ತು ನಡೆದ ಅವರ ಈ ಸಭೆನು ದೆತ್ತು ಪಾಡ್ದ ಅಂದು ಮಾಹಿತಿ ತೆರಿಂಡು ಎಂಕ್ಲನ ಪುರುಂಬಾಟ ಪಿರ ರಾತ್ರಿ ಪಗಲು ದುಂಬರಿ ಉಣ್ಣುವುದು ಗಿರಿಧರ್ ಪಂಡೇರು ಇವತ್ತು ನಮಗೆ ಈ ವಿಟ್ಲ ಹೋಬಳಿಯ ಪುಣಜ ಗ್ರಾಮದ ದೇವಿನಗರ ಎಂಬಲ್ಲಿ ಪರಿಷ್ಠ ಪಂಗಡದ ಒಂದು 5 ಮನೆಯವರು ವಾಸ್ತವ್ಯಾಗಿದ್ದರು. ವಾಸ್ತವ್ಯ ಆದಲ್ಲಿ ಅವರು ಸುಮಾರು ವರ್ಷದಿಂದ ಹೀಗೆ ಅವರ ಹಕ್ಕುಪತ್ರ ಬೇಕು ಅಂತೇಳಿ ಮಾನ್ಯ ಶಾಸಕರ ಹತ್ರ ಮಾತಾಡಿದ್ರು, ಏನು ಅಂತೇಳಿ ಆಗಲಿಲ್ಲ. ಮತ್ತು ನನಗೆ ಒಂದು ಸಂಘಟನೆಗೆ ಬಂತು, ಒಂದು 4.5 ತಿಂಗಳಾಯಿತು. 4.5 ತಿಂಗಳು ಇದಕ್ಕೆ ಹೋರಾಡಿ ಇದರ ಫೈಲೆಲ್ಲ ರೆಡಿ ಮಾಡಿ ಸರ್ವೆ ಕಾರ್ಯ ಎಲ್ಲ ಆಯಿತು. ಮತ್ತು ಫೈನಲಿಗೆ ಹಂತದಲ್ಲಿ ಅವ್ರಿಗೆ ದುಡ್ಡು ಕಟ್ಟಿ ಅಂತ ಹೇಳಿದರು. ಅದಕ್ಕೆ ಆ ಒಂದೊಂದು ಹಕ್ಕುಪತ್ರ ಎಷ್ಟು ವ್ಯಾಲ್ಯೂಷನ್ ಉಂಟು ಆ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಿದ್ದೇವೆ. ಮತ್ತು ಸೋಮವಾರ ಕೊಡ್ತಾನೆ ಅಂತ ಅದೇ ಆಯಿತು. ಮತ್ತು ವಾಪಸ್ ಆಯಿತು. ಇವತ್ತು ಇಂಥ ದಿವಸ ನೀವು 26 ತಾರೀಕಿಗೆ ಪೆರ್ನೆಯಲ್ಲಿ ಬಗರ್ ಹುಕುಂ ಇದರಲ್ಲಿ ಹಕ್ಕುಪತ್ರ ಕೊಡ್ತೇನೆ ಅಂತ ಆಯಿತು. 26 ತಾರೀಕು 11 ಗಂಟೆಯಲ್ಲಿ ನಮಗೆ ತಹಸೀಲ್ದಾರ್ ಅವರು ಮಾನ್ಯ ಅಶೋಕ್ ರೈ ಶಾಸಕರ ಹತ್ರ ಮಾತಾಡಿ ಅವರು ನಮ್ಮ ಹತ್ರ ಹೇಳಿದ್ದು. ಆಯ್ತು ಅಂತೇಳಿ ಅವರು ನಮಗೊಂದು ಲೆಟ್ರ್ ಸಹ ಕೊಟ್ಟಿದ್ರು. ಲೆಟ್ರ್ ಮೂಲಕ ಆಗಿ 3 ಜನರು ಹಕ್ಕುಪತ್ರ ಯಾರು ಕೊಡಲಿಕ್ಕೆ ಇದೆ ಸಿಕ್ಕುವವರು ಅವರು 3 ಜನರು ಪೆರ್ನೆ ಗ್ರಾಮ ಪಂಚಾಯತಿಗೆ ಹೋಗಿದ್ದಾರೆ. ಆ ಪೆರ್ನೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಇದು ಅವತ್ತು ಹೇಳಿದ್ರು ಇವತ್ತು ಪೋಸ್ಟ್ಮಾರ್ಟಮ್ ಆಯಿತು, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನೀವು ಯಾವಾಗ ಅಂತೇಳಿ ನಾವು ತಹಸೀಲ್ದಾರ್ ಹತ್ರ ಮನವರಿಕೆ ಮಾಡಿದ್ವಿ. ತಹಸೀಲ್ದಾರ್ ಹತ್ರ ಮನವರಿಕೆ ಮಾಡುವ ಹೇಳಿದ್ರು ಶುಕ್ರವಾರ ದಿವಸ ನೀವು ಶಾಸಕರ ಕಚೇರಿಗೆ ಹೋಗಿ ಅಂತ, ಪುತ್ತೂರು ಶಾಸಕರ ಅಶೋಕರಯ್ಯವರ ಹತ್ರ ಹೋಗಿ ಅಂತ ಹೇಳಿದರು. ಅಶೋಕರಯ್ಯ ಹತ್ರ ಹೋಗಿ ಅಂತೇಳಿ ಮತ್ತೆ ಇನ್ನೂ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಬೇಕಾಗಿ ನಾವು ಈಗ ಮುಖಂಡರು ಮಾತಾಡಿ ಏನಂತೇಳಿ ನಾವು ನಿರ್ಧಾರ ಕೈಗೊಳ್ತೇವೆ. ಇನ್ನು ಪ್ರತಿಭಟನೆ ಮುಂದುವರಿಸುವುದಾ ಅಲ್ಲ ಇವತ್ತಿಗೆ ಬಿಡುವುದಾ ಏನಂತೇಳಿ ಗೊತ್ತಿಲ್ಲ. ಹಾಗೆ ಅವರ ಹಕ್ಕುಪತ್ರ ಸಿಕ್ಕುವವರು ಮಾತ್ರ ಅವರ ಫ್ಯಾಮಿಲಿ ಹತ್ರ ಮಾತಾಡಿ ಏನಂತೇಳಿ ನಾನು ನಿರ್ಧಾರ ಮಾಡಿಕೊಳ್ತೇನೆ. ಬೆಂಗಳೂರಿನ ಆಭರಣ ಟೈಮ್ಲೆಸ್ ಜುವೆಲ್ಲರ್ಸ್ ನೆಲೆಟ್ ಆಲ್ ಇಂಡಿಯಾ ಜಿಎಸ್ಬಿ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಬೆಂಗಳೂರಿನ ಸೌತ್ ಅಂಡ್ ಸರ್ಕಲ್ ಕೈತಲ್ದ ಜಿಎಸ್ಬಿ ಸಮಾಜ ಸಭಾಂಗಣಡು ನಡೆದಿದೆ.
ಆಲ್ ಇಂಡಿಯಾ ಜಿಎಸ್ಪಿ ರ್ಯಾಪಿಡ್ ಚೆಸ್ ಟೂರ್ನಮೆಂಟ್ ಬೆಂಗಳೂರದ ಸೌತ್ ಅಂಡ್ ಸರ್ಕಲ್ ಕೈತಲ್ದ ಜಿಎಸ್ಪಿ ಸಮಾಜ ಸಭಾಂಗಣಡು ನಡಪಾದಿತ್ತಿರು ಬೆಂಗಳೂರದ ಆಭರಣ್ ಟೈಮ್ಲೆಸ್ ಜುವೆಲರ್ಸ್ ದ ನಿಲೆಟ್ ಕೊಡಿಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕುಡ್ಲ ಕಿಂಗ್ಸ್ ಚೆಸ್ ಅಕಾಡೆಮಿ ಬುಕ್ಕ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಜೊತೆ ಸೇರಿಕೆಡು ಈ ಟೂರ್ನಮೆಂಟ್ ದಿದ್ದಿತ್ತಿರು തുടർ ಬೊಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನಾಡು ವೆಂಕಟರಮಣ ದೇವಸ್ಥಾನ ಅನಂತನಗರದ ಗುರುಕಾರ್ಯರು ವೆಂಕಟೇಶ್ ಹೆಚ್ ಪ್ರಭು ಕಾಮಾಕ್ಷ ಕ್ಯಾಟರಸ್ದ ಕಮಲಾಕ್ಷ ಕಿಣಿ ಆಭರಣ ಟೈಮ್ಲೆಸ್ ಜ್ಯುವೆಲರಿ ನಿರ್ದೇಶಕಿಯರು ದೇವದಾಸ ಕಾಮತ್ ಪ್ರಕಾಶ್ ಕಾಮತ್ ಯೂತ್ ಆಫ್ ಜಿಎಸ್ಬಿದ ನಾರಾಯಣ್ ಪೈ ರಮೇಶ್ ನಾಯಕ್ ಕಿಂಗ್ಸ್ ಅಕಾಡೆಮಿದ ಹೆಡ್ ಕೋಚ್ ಪ್ರವೀಣ್ ಕಾಮತ್ ಶುಭೋದಯ ಕುಮಾರ್ ಈ ಪೊರ್ತುಡಿತ್ತಿರು ಟೂರ್ನಮೆಂಟ್ ರೆಫ್ರಿಲೆಗ್ ಮರ್ಯಾದೆ ಮಲ್ತೆರು ಬೆನ್ನೆರು ಚೆಸ್ ಗೊಬ್ಬುದು ಪಂತುಗು ಚಾಲನೆ ಕೊರಿಯರು ಜಿಎಸ್ಪಿ ಸಮಾಜದಕ್ಕಲು ಭಾರಿ ಉಮೇದಿಡು ಪಂತಡು ಪಾಲ್ದೆ ತೊಂಡೆರು गौड़ साहब ब्राह्मण का एक गेम कशकोर का स्पोर्टलेस का प्रत्येकच का समाजान तो बरे कणगी करचे जमाण करचे वचने प्रत्येक जाव का म्हण ध्येय नरेश शेणयला शवसून हे सकट तो तागिले मनान तो जीएसपी यूथ तान्ने सगळं ಒಟ್ಟು कोरनो हे इतलं सगळं केलेलं बदल ताका जल्दी धन्यवाद दिवनो आनी आमकां वेदिकेर हाजे सकट येयलें मानयांक प्रत्येकल्यांक हे तांगेले विशेष कार्यक्रम कणकण गॅसील सोडून हांगा येयलेची येवनो तांणी येवनो हाजे उद्घाटन हे करताची सर्वांक धन्यवाद कोरनो हांव कशी लेखता तशीची तुमी लेखा तुमी आतां मस्त कडेन पुरो आतां IT BT पुरो मस्त प्रॉब्लम्स आसा आमगे लागीं एक टायमार सांगता आशिल्लें तें कसलें म्हणून आमकां आत्तां कळटा वयर चेडा आनी मुखार उज्जे पावस येतलो म्हणटा आशिल्लो उज्जे पावस हें कसलें म्हणून आमकां तेन्ना गोतना चेडूपणांत तो उज्जे पावस कसलें म्हणलें आतां आमकां प्रॅक्टिकली अनुभवाक येतर आसा आज काली पुरो IT BT पुरो कसलें जातर आसा म्हणलें आतां मॅक्झिमम लोक IT BTचे आसा म्हणून हांव लेखता त्या देखून आमी खंय काम करताची थंयची आमी स्टिक ऑन जावचे हें हांव इतलो वर्स तें संस्थे भितर काम करून न्हू म्हगेले स्ವಂತ ಪ್ರಾಕ್ಟಿಕಲ್ ಅನುಭವ हांव तुमकां सांगतर आसा ಮೂಲ್ಕಿ ಕೆರೆಕಾಡಿದ ಸಾರ್ವಜನಿಕ ಮಸನ ಪೇರ ಸಜ್ಜೆ ಮಲ್ತದಿತ್ತದ ಉದಿಪನ ಆತಂಡು ಶಾಸಕರು ಉಮಾನಾಥ ಕೋಟ್ಯನ್ ಮಸನ ಲೋಕಾರ್ಪಣೆ ಮಲ್ತೇರು ಮೂಲ್ಕಿ ಕೆರೆಕಾಡಿದ ಸಾರ್ವಜನಿಕ ಹಿಂದೂ ರುದ್ರಭೂಮಿನು ಪಿರ ಸಜ್ಜಿ ಮಲ್ತದ ಕಟ್ಟದಿತ್ತದು ಮೂಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ ಮಸನ ಲೋಕಾರ್ಪಣೆ ಮಲ್ತಿರು ಉಮಾನಾಥ ಕೋಟ್ಯನ್ ಪಾತಿರ್ದು ಮರಣ ಪೊತ್ತಾಯರೆ ಸರಿಯಾಯಿನ ಮಸನ ಅಗತ್ಯ ಒಂದು ಕೆರೆಕಾಡಿಡು ಎಡ್ಡೆ ವ್ಯವಸ್ಥೆಡು ಆತಂಡು ಎಂದೇನು ಸರಿಯಾಯಿನ ರೀತಿಡು ತೂವನುಡು ಪಂಡೇರು ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತಿ ಸೇರರು ಶಶೀಂದ್ರ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬದ ಗುರುಕಾರ್ಯರು ಡಾ ಹರಿಕೃಷ್ಣ ಪುನರೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಗಿರೀಶ್ ಕುಮಾರ್ ಎಂ ಉದೀಪನದ ಕಾರ್ಯಕ್ರಮ ನಡೆದಿರು ಈ ಭಾಗದ ನಮ್ಮ ಎಲ್ಲರೂ ಸೇರಿಕೊಂಡು ಹಿರಿಯರೆಲ್ಲ ಸೇರಿಕೊಂಡು ಇವತ್ತೊಂದು ದೊಡ್ಡದಾದಂಥ ಜಾಗ ಸುಮಾರು 1 ಎಕರೆ ಹತ್ತಿರ 1 ಎಕರೆ ಜಾಗದಲ್ಲಿ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಊರವರೆಲ್ಲ ಸೇರಿಕೊಂಡು ಒಂದು ಸುಸಜ್ಜಿತವಾದಂಥ ಒಂದು ಶವಾಗಾರವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಯಾಕೆಂತೇಳಿದರೆ ನಮ್ಮ ಹಿರಿಯರಾದಂಥ ಪುನರೂರು ಅವರು ಹೇಳಿದಾಗೆ ಇವತ್ತು ಹೆಚ್ಚಿನ ಜನ ಪೇಟೆಯಲ್ಲೆಲ್ಲ ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾರೆ ಅಥವಾ 3 ಸೆನ್ಸ್ 5 ಸೆನ್ಸ್ 10 ಸೆನ್ಸ್ ಜಾಗದಲ್ಲಿ ವಾಸ ಮಾಡ್ತಾರೆ. ಹಿಂದೆಲ್ಲ ಏನಂತ ಹೇಳಿದ್ರೆ ಎಕರೆಗಟ್ಟಲೆ ಜಾಗ ಇದ್ದಾಗ ಅಥವಾ ಯಾರ ಗುಡ್ಡದಲ್ಲಿ ಕೊಂಡೋಗಿ ಸುಡುವುದು ಅಥವಾ ಉಳುವುದಿತ್ತು. ಈಗೆಲ್ಲ ಹಾಗೆ ಕಷ್ಟ. ಅದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಶವಾಗಾರ ಬೇಕು, ರುದ್ರಭೂಮಿ ಬೇಕು ಅಂತ ಹೇಳಿಕೊಂಡು ಈ ಭಾಗದ ಅನೇಕ ನಮ್ಮ ತರುಣರು ಯುವಕರು ಎಲ್ಲ ಸೇರಿಕೊಂಡು ಪ್ರಯತ್ನ ಪಟ್ಟು ಸುಸಜ್ಜಿತವಾದಂತಹ ಒಂದು ರುದ್ರಭೂಮಿಯನ್ನು ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಈ ಭಾಗ ಅಂತಲ್ಲ ಎಲ್ಲಿಂದ ಬಂದವರಿಗೂ ಸಹ ಇವತ್ತು ಶವವನ್ನು ಹಿಡ್ಕೊಂಡು ಬಂದರೆ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಸುಡುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಪ್ರಕೃತಿ ಮುನಿದು 200 ಕೋಟಿ ದೆಚ್ಚ ನಷ್ಟ ಆದಿತ್ತುಂಡಲ ಸರ್ಕಾರದ್ದು ಅಗತ್ಯ ಪ್ರಮಾಣದ ಪರಿಹಾರ ಬರಂದನವು ಬೇಜಾರ್ತ ಸಂಗತಿಯಿಂದ ಶಾಸಕರು ಜಿ ವೇದವ್ಯಾಸ ಕಾಮತ್ ಪಂತಿರು ಸುಟರ್ಪೇಟೆ ಕನಕರಬೊಟ್ಟು ಕೈತಲ್ ತಡೆಪು ಗೋಡೆ ಪಿರಕಟ್ಟೆರೆ ಭೂಮಿ ಪೂಜೆ ನಡಪಾದು ಆರ್ಪಾತೆರಿಯರು ಕುಡ್ಲ ಮಹಾನಗರ ಪಾಲಿಕೆದ 51 ಮನೆ ಜಪ್ಪು ವಾರ್ಡ್ದ ಸೂಟರ್ಪೇಟೆ 4ನೇ ಅಡ್ಡ ಮಾರ್ಗ ಬೊಕ್ಕ ಕನಕರಬೊಟ್ಟು ಕೈತಲು ತಡೆಪು ಗೋಡೆ ಬಿಚ್ಚಿನ ಭಾಗಕ್ಕೂ 20 ಲಕ್ಷ ರೂಪಾಯಿ ಅನುದಾನಡು ಪಿರಕಟ್ಟುನ ಕಾಮಗಾರಿ ನಡಪೇರಿತ್ತದು ಐತ ಭೂಮಿ ಪೂಜೆ ಶಾಸಕರು ಡಿ ವೇದವ್ಯಾಸ್ ಕಾಮತ್ ದುಂಬಾಲ್ತೆಡು ನಡೆತದು ಈ ಪೊರ್ತುಡು ವೇದವ್ಯಾಸ್ ಕಾಮತ್ ಪಾತಿರ್ದು
ಕರಿನ ಮೂಜಿ ವರ್ಷಲೆಡು ಪ್ರಕೃತಿ ಮುನಿದು 200 ಕೋಟಿ ರೂಪಾಯಿದೆಚ್ಚ ನಷ್ಟ ಆದಿತ್ತಂಡಲ ಅಗತ್ಯ ಪ್ರಮಾಣದ ಪರಿಹಾರ ರಾಜ್ಯ ಸರ್ಕಾರದ್ದು ಬರಂದಿನವು ಬೇಜಾರದ ಸಂಗತಿ ಎಂಚಿಪ್ಪ ರಾಜ್ಯ ಸರ್ಕಾರದ್ದು ಪಾಕ ಜಿಲ್ಲೆಲೆಗೆ ಬರ್ಸದ ಪರಿಹಾರ ನಿಧಿ ಬಿಡುಗಡೆ ಆದಿತ್ತದು ಐಟ್ ನಮ್ಮ ಮಹಾನಗರ ಪಾಲಿಕೆ ಸುತ್ತುಗೂ 10 ಕೋಟಿ ರೂಪಾಯಿ ಅನುದಾನ ಕೊರ್ತುಡು ಐಟ್ ಈ ಕಾಮಗಾರಿ ಕೈಕದೆತ್ತೊಂದು ಪಂಡೆರು ಈ ದುಂಬುದ ಪಾಲಿಕೆ ಸದಸ್ಯರಾಯಿನ ಭರತ್ ಕುಮಾರ್, ಅಜಿತ್ ಡಿ ಸಿಲ್ವಾ, ಶಬರೀಶ್ ಈ ಪೊರ್ತುಡಿತ್ತರು. ಮಂಗಳೂರು ಮಹಾನಗರ ಪಾಲಿಕೆಯ 59ನೆಯ ಜೆಪ್ಪು ವಾರ್ಡಿನಲ್ಲಿ ಇವತ್ತು ಸೂಟರ್ಪೇಟೆಯ ಮುಖ್ಯ ರಸ್ತೆ, ಅದರಲ್ಲಿ ಕೂಡ 3ನೇ ಮತ್ತು 5ನೇ ಅಡ್ಡ ರಸ್ತೆ ಹೋಗುವಂಥ ಮುಖ್ಯ ರಸ್ತೆಗೆ ತಾಗಿರುವಂಥ ರಾಜಕಾಲುವೆ ಭಾಳಷ್ಟು ವರ್ಷಗಳಿಂದ ಈ ರಾಜಕಾಲುವೆ ಇದ್ದು ಮಳೆಯ ನೀರು ಭಾಳ ದೊಡ್ಡ ಗಾತ್ರದಲ್ಲಿ ಭಾಳ ತಗ್ಗು ಪ್ರದೇಶದಲ್ಲಿರುವಂಥ ಈ ಒಂದು ರಾಜಕಾಲುವೆ ಮೇಲ್ಪ್ರದೇಶದಿಂದ ಎಲ್ಲ ನೀರು ಅದೇ ರಾಜಕಾಲುವೆಗೆ ಬಂದು ಹರಿದು ಆ ರಾಜಕಾಲುವೆಯಿಂದ ಹರಿದು ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅದಕ್ಕೆ ಕೆಲವಾರು ಕಡೆಗಳಲ್ಲಿ ರಾಜಕಾಲುವೆ ಬಿದ್ದಿದೆ, ಕೆಲವಾರು ಕಡೆಗಳ ರಾಜಕಾಲುವೆ ಭಾಳ ಕಡಿಮೆಯಾಗಿ ಕೆಳ ಅಂತಸ್ತಿನಲ್ಲಿದೆ. ಹಾಗಾಗಿ ಮಾನ್ಯ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಭರತ್ ಅವರು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳುವಂಥ ಮನವಿಯನ್ನು ಮಾಡಿಕೊಂಡು ಇವತ್ತು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಇವತ್ತು ಪ್ರಕೃತಿ ವಿಕೋಪದ ಮಳೆ ಹಾನಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ಮಂಗಳೂರಿನಲ್ಲಿ ಸರಿಸುಮಾರು 200 ಕೋಟಿಗೂ ಅಧಿಕ ಮಳೆ ಹಾನಿಯಲ್ಲಿ ರಾಜಕಾಲುವೆಯಿಂದ ಹಿಡಿದು ಬೇರೆ ಬೇರೆ ಹಾನಿಗಳಾಗಿವೆ. ಆದರೆ ಇತ್ತೀಚೆಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ. ಸರಿಸುಮಾರು 150-200 ಕೋಟಿ ಹಾನಿ ಆದರೂ ಕೂಡ ಕೇವಲ 10 ಕೋಟಿ ಕೊಟ್ಟದ್ದನ್ನು ಅದರಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಲ್ಲಿ ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿಯನ್ನು ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಬಂದರೆ ಕೂಡ ಅದರ ಪ್ರಪ್ರಥಮ ಜವಾಬ್ದಾರಿ, ಅದರ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಇದೆಲ್ಲವೂ ಸ್ಥಳೀಯ ಜನರಿಂದ ಆಯ್ಕೆಯಾದಂಥ ಶಾಸಕರ ಜವಾಬ್ದಾರಿ. ವಾಮದಪದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿದ ಆಂತರಿಕ ಗುಣಮಟ್ಟ ಭರವಸೆ ಘಟಕ ಪ್ಲೇಸ್ಮೆಂಟ್ ಸೆಲ್ ಬೊಕ್ಕ ಪ್ರೇರಣಾ ಸೆಲ್ದ ನಿಲೆಟ್ ಯುನೈಟೆಡ್ ಟೊಯೋಟಾ ಜೊತೆ ಸೇರಿಕೆಡು ಕಾಲೇಜಿ ಸಭಾಂಗಣಡು ಕ್ಯಾಂಪಸ್ ಪ್ಲೇಸ್ಮೆಂಟ್ ಡ್ರೈವ್ ಕಾರ್ಯಕ್ರಮ ನಡಪಾದಡು. ಬಂಟ್ವಾಳ ತಾಲೂಕು ವಾಮದಪದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿದ ಆಂತರಿಕ ಗುಣಮಟ್ಟ ಭರವಸೆ ಘಟಕ ಪ್ಲೇಸ್ಮೆಂಟ್ ಸೆಲ್ ಬೊಕ್ಕ ಪ್ರೇರಣಾ ಸೆಲ್ಲದ ನಿಲೆಟ್ ಯುನೈಟೆಡ್ ಟೊಯೋಟಾ ಜೊತೆ ಸೇರಿಕೆಡು ಕಾಲೇಜು ಸಭಾಂಗಣಡು ಕ್ಯಾಂಪಸ್ ಪ್ಲೇಸ್ಮೆಂಟ್ ಡ್ರೈವ್ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಡು. ಕಾಲೇಜು ಪ್ರಿನ್ಸಿಪಾಲರು ಡಾಕ್ಟರ್ ಮಹೇಶ್ ಕೆಬಿ ಗುರ್ಕಾರ್ಮೆ ವಹಿಸದಿತ್ತರು. ಯುನೈಟೆಡ್ ಟೊಯೋಟಾ ಪ್ರೈವೇಟ್ ಲಿಮಿಟೆಡ್ದ ಮಾನವ ಸಂಪನ್ಮೂಲ ವಿಭಾಗದ ಅಧಿಕಾರಿ ಗೀತೇಶ್ ಮಲ್ಲ ಬಿನ್ನೆರಾದ ಬತ್ತದು ಬರೋ ಕಲ್ಪನಕ್ಲಿಗ್ ಬೇಲೆದ ಅವಕಾಶಲು ಕೌಶಲ್ಯ ಅಭಿವೃದ್ಧಿ ಬೊಕ್ಕ ಕೆಲಸದ ವಲಯಡು ಎದುರಾಪುನಂಚಿತನ ಸವಾಲೆನ ಬಗೆಟ್ ಮಾಹಿತಿ ಕೊರಿಯರು. ನಿತಿನ್ ಲಾರೆನ್ಸ್ ಡಿಕುನ್ನ ಬೊಕ್ಕ ರಾಮ್ಕುಮಾರ್ ಬರೋ ಕಲ್ಪನಕ್ಲಿಗ್ ಸಂದರ್ಶನ ತಂತ್ರಳು ಗಿರಾಕಿ ಸೇವಾ ಚಾತುರ್ಪು ಬೊಕ್ಕ ಗಾಡಿಲಿನ ಉದ್ಯಮ ಕ್ಷೇತ್ರದ ಅವಕಾಶಲಿನ ಬಗೆಟ್ ಉಪನ್ಯಾಸ ಕೊರಿಯರು. ಐಕ್ಯೂಎಸಿ ಸಂಯೋಜಕರು ಡಾಕ್ಟರ್ ವಿಶಾಲ್ ಪಿಂಟೋ ಸಂದರ್ಶನ ಎದುರ್ಸಾವನ ಎಡ್ಡೆ ಮಾಹಿತಿ ಕೊರಿಯರು. ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿ ಪ್ರೊಫೆಸರ್ ಶ್ರೀಧರ್ ಕೆ ಉಪನ್ಯಾಸಕಿರು ಬೊಕ್ಕ ಕಾಲೇಜು ಅಕೇರಿದ ಕ್ಲಾಸ್ಡ್ ಕಲ್ಪನಕ್ಲು ಕ್ಯಾಂಪಸ್ ಪ್ಲೇಸ್ಮೆಂಟ್ ಡ್ರೈವ್ ಕಾರ್ಯಕ್ರಮಟು ಪಾಲ್ದೆತ್ತೊಂಡೆರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶವತಾರ ಯಕ್ಷಗಾನ ಮಂಡಳಿದ 7 ಮೇಳದ ಪತ್ತನಾಚ ಸೇವೆ ಆಟ ಕಟೀಲು ರಥ ಬೀದಿಡ್ ಅಂಗಾರೆ ನಡೆತಂಡು ಸುಭದ್ರ ಕಲ್ಯಾಣ, ಶಶಿ ಪ್ರಭಾ ಪರಿಣಯ, ದ್ರೌಪದಿ ಸ್ವಯಂವರ ಇಂಚ ಸಪ್ತ ಕಲ್ಯಾಣ ಪ್ರಸಂಗಲಿನ ಗೊಬ್ಬುದು ಕಲಾವಿದರು ಶ್ರೀ ದುರ್ಗಾ ಪರಮೇಶ್ವರಿ ದೇವರನ ಗುಂಡದ ಎದುರು ಗೆಜ್ಜೆಕಿರುತ್ತೇವೆ. ತುಳುನಾಡು ಓವು ಉಂಡು ಓವು ಇಜ್ಜಿಂದು ಪನ್ಯರೆ ಸಾಧ್ಯ ಇಜ್ಜೆ ದಾಯಿಪಂಡ ಆತ್ ಇಸೇಸತೆಲು ಈ ಸತ್ಯ ಧರ್ಮದ ನಾಡು ಉಂಡು. ಕರಾವಳಿ ಕರ್ನಾಟಕದ ಜನಪದವಾದ ಪೊಟ್ಟುದು ಶಾಸ್ತ್ರೀಯವಾದ ಬುಲೆಯಿನ ಆರಾಧನಾ ಸಾಂಸ್ಕೃತಿಕ ಕಲೆ ಯಕ್ಷಗಾನ ಸಂಪ್ರದಾಯ ಕಟ್ಟಲೆದಂಚ ವರ್ಷ ಇಡೀ ಗೊಬ್ಬುರಂಚ ಇಜ್ಜೆ ಇತ್ತೆ ಕಾಲಕಾಲಗೂ ಬದಲಾವಣೆ ಆವೊಂದು ಬತ್ತಂಡಲ ವರ್ಷದ ಮಟ್ಟಿಗೆ ಸಾಂಸ್ಕೃತಿಕ ಕಲೆ ಇಸೀಸ ಆರಾಧನೆ ಮುಗಿತಲ ಆಪುನ ಒಂಜಿ ಗಡುತ್ತು ದಿನ ಪತ್ತನಾಚಿದ ಆಚರಣೆ ಬದಲಾವಣೆ ಆತಿಜೆ. ಕರಿನ ದೀಪಾವಳಿಡಿದು ಬೊಕ್ಕ ಭಕ್ತರಿನ ಆಟದ ಅಭಿಮಾನಿಲಿನ ಸೇವೆ ಆಟೋಲಿನ ಗೊಬ್ಬುದು ತೋಜೈರೆ ವರ್ಷದ ತಿರ್ಗಾಟನು ಸುರು ಮಲ್ತದನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶವತಾರ ಯಕ್ಷಗಾನ ಮಂಡಳಿದ 7 ಮೇಳದ ಪತ್ತನಾಜ ಸೇವಾ ಆಟ ಅಂಗಾರೆ ಕಟೀಲು ಕ್ಷೇತ್ರದ ರಥ ಬೀದಿಡು ನಡೆತದೆ. ಚೌಕಿ ಪೂಜೆ ಕರೆತದು ಕಲಾವಿದರು ಸೇರ್ನಂಚ ಸರ್ವೇರಿಗಳ ಪ್ರಸಾದ ಕೊರತು ಶಶಿ ಪ್ರಭಾ ಪರಿಣಯ, ದ್ರೌಪದಿ ಸ್ವಯಂವರ, ಸುಭದ್ರ ಕಲ್ಯಾಣ, ಸ್ವಯಂ ಪ್ರಭಾ ಪರಿಣಯ, ಶಿವಪ್ರಭಾ ಪರಿಣಯ, ರತಿ ಕಲ್ಯಾಣ ಬೊಕ್ಕ ಪದ್ಮಾವತಿ ಕಲ್ಯಾಣ ಇಂಚ ಸಪ್ತ ಕಲ್ಯಾಣ ಪ್ರಸಂಗೋಲಿನ ಗೊಬ್ಬುದು ತೋಜಾದ್ ಅಕೇರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಗುಂಡದ ಎದುರು ನಲಿತದು ಕಲಾವಿದರು ಗೆಜ್ಜೆಗಿರುತ್ತಿರು.
ಕಟೀಲು ಕ್ಷೇತ್ರದ ಆಸ್ತ್ರನ್ನೇ ಅಣ್ಣೆ ಮೆಗ್ಗೆನಕ್ಲು ಕಟೀಲು 7 ಮೇಳದ ಸಂಚಾಲಕರು ಕಲ್ಲಾಡಿ ದೇವಿ ಪ್ರಸಾದ ಶೆಟ್ಟಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೊಡೆತ್ತೂರು ಗುತ್ತು ಸನತ್ ಕುಮಾರ್ ಶೆಟ್ಟಿ ಊರ ಪರವೂರ ಆಟದ ಅಭಿಮಾನಿಲು ಶ್ರೀ ಕ್ಷೇತ್ರ ಕಟೀಲ್ದ ಭಕ್ತರು ಮೇಳದ ದೇವರಿನ ಪ್ರಸಾದದೆ ತಂದು ಆಟ ತುಯ್ಯರು. ಈ ಜನ್ಮದಲ್ಲಿ ನಿನ್ನ ಆಸೆಯನ್ನು ನೆರವೇರಿಸಿದವನಿದ್ದೇನೆ. ಇನ್ನು ನೀನು ನನ್ನ ಜೊತೆಯಲ್ಲೇ ಇರಬೇಕು. ಆದ್ದರಿಂದ ಬಕುಳ ಮಾಲಿಕೆಯಾಗಿ ನಿನ್ನನ್ನು ಮರಳಲ್ಲಿ ಧರಿಸುತ್ತೇನೆ. ಬಾರಮ್ಮ. ಕೊಡೆತ್ತೂರು ವಿಶ್ವಕರ್ಮ ಸಮುದಾಯದಕ್ಕೂ ಕಟೀಲು ಕ್ಷೇತ್ರಗೂ ಮುಟ್ಟ ಸಂಬಂಧ ಉಪ್ಪುನಕ್ಲೊಂದು ಕಟೀಲ್ದ ಅನಂತ ಪದ್ಮನಾಭ ಆಸ್ರನ್ನ ಪಂತೆರು ಕೆನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ 40ನೇ ವರ್ಷದ ಲೇಸ್ಡ್ ಆರ್ಪಾತಿರಿಯರು. ಕೆನ್ನಿಗೋಳಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಶ್ರೀ ಕಾಳಿಕಾಮ ಮಹಿಳಾ ವೃಂದ ಕಿನ್ನಿಗೋಳಿದ 40ನೇ ವರ್ಷದ ಲೇಸ್ ಬೊಕ್ಕ ಸಮ್ಮನದ ಲೇಸ್ ಕಿನ್ನಿಗೋಳಿ ಸರಾಫ್ ಅಣ್ಣಯಾಚಾರ್ಯ ಸಭಾಭವನಡು ನಡೆತಂಡು ಕಟೀಲು ಅನಂತ ಪದ್ಮನಾಭ ಆಸ್ರನೇರು ಕಾರ್ಯಕ್ರಮಟ್ಟು ಪಾತಿರುತ್ತು ಕೊಡೆತ್ತೂರು ವಿಶ್ವಕರ್ಮ ಸಮುದಾಯದಕ್ಕಲು ಕಟೀಲು ದೇವಸ್ಥಾನಗೂ ಮುಟ್ಟ ಸಂಬಂಧ ಉಪನಕ್ಲು ಕಟೀಲು ದೇವಸ್ಥಾನದ ಉಚ್ಚಯದ ಪುರ್ತು ದೇವರಿನ ಬಂಗಾರು ಬೊಳ್ಳಿ ಸಾಧನುಲಿನ ನಿರ್ಮಲ ಪನ್ಪುನ ಜವಾಬ್ದಾರಿ ಮುಲ್ತಕ್ಲಿಕ್ ಉಂಡುದು ಪಂಡೇರು. ಯುಎಇ ದುಬೈದ ಶಾಂತರಾಮಾಚಾರ್ಯ ಗುರುಕರ್ಮಿ ವಹಿಸುತ್ತಿದ್ದರು. ಸಾಧಿಕಿರಾಯಿನ ಮರತ ಶಿಲ್ಪಿ ವಿಠಲಾಚಾರ್ಯ ತಾಳಿಪಾಡಿ ನೃತ್ಯ ಕಲಾವಿದರು ರಂಜಿತಾ ಆಚಾರ್ಯ ನೀಲಾವರ ರಾಜ್ಯ ಮುಟ್ಟುಡು ಎನ್ಮನೆ ರ್ಯಾಂಕ್ ಪಡೆತಿನ ಅನ್ಯ ಆಚಾರ್ಯ ಮಕ್ಕಳಿಗೆ ಮರ್ಯಾದೆ ಸಂದಾಯಿತ ಮಲ್ತೆರು. ಸುರತ್ಕಲ್ ಎಂ ಶ್ರೀನಿವಾಸಾಚಾರ್ಯ ಬೆದ್ರ ಗುರುಮಠ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬಾಲಕೃಷ್ಣ ಆಚಾರ್ಯ ಬೆದ್ರ ನಿತಿನ್ ಶೆಟ್ಟಿ ಗುತ್ತಿನಾರ್ ಕೊಡೆತ್ತೂರು ಗುತ್ತು ಸೇರ್ನಂಚ 4 ಜನ ನಾಯಕಿಯರು ಈ ಪೊರ್ತುಡಿತ್ತರು. ಪರಸ್ಪರವಾಗಿ ಕಟೀಲಂದರೆ ಅಷ್ಟು ಅನ್ಯೋನ್ಯತೆಯನ್ನು ಇಟ್ಟುಕೊಂಡಂತಹ ಒಂದು ಸಮಾಜ ಇಲ್ಲಿಯ ವಿಶ್ವಕರ್ಮ ಸಮಾಜ. ನಿಮ್ಮಲ್ಲಿರ್ತಕ್ಕಂತಹ ಕೇವಲ ಬ್ರಾಹ್ಮಣರಾಗಿ ಇಟ್ಟುಕೊಂಡು ಏನು ಕ್ರಮವನ್ನು ಮಾಡಬೇಕಾ ಅದಕ್ಕಿಂತಲೂ ಹೆಚ್ಚು ನಾವು ಹಿಂದೆ ಮೂರ್ತಿ ಪೂಜೆ ಬಂದದ್ದು ಕಲಿಯುಗದಲ್ಲಿ ಮಾತ್ರ. ಆ ಕಲಿಯುಗದಲ್ಲಿ ಯಾಕೆಂದರೆ ನಮಗೆ ಸ್ಪಷ್ಟತೆ ಬರುವುದಿಲ್ಲ, ದೇವರ ಧ್ಯಾನದಲ್ಲಿ ಸ್ಪಷ್ಟತೆ ಬರುವುದಿಲ್ಲ. ಬೇರೆ ಯುಗದಲ್ಲಿ ಅದರ ಸ್ಪಷ್ಟತೆ ಬರ್ತದೆ. ಅಂದರೆ ಸ್ಪಷ್ಟತೆ ಬರತಕ್ಕಂಥದ್ದು ಮೂರ್ತಿಯಲ್ಲಿ. ಆ ಮೂರ್ತಿಯನ್ನು ಕೆತ್ತುವುದರ ಮುಖಾಂತರ ದೇವರು ಹೀಗೆ ಅಂತ ಚಿತ್ರಿಸಿ ಲೋಕಮುಖಕ್ಕೆ ಅದರ ಪರಿಚಯ ಮಾಡತಕ್ಕಂಥವರು ಆ ವಿಶ್ವಕರ್ಮ ಸಮಾಜದ ನೇತಾರ. ಸಾಮೂಹಿಕ ಮದಿಮೆದ ಲೇಸ್ ನಡಪ ಒಂದು ಬೈದಿನ ಮೋಹನ್ ದಾಸ್ ಸುರತ್ಕಲ್ರನ ಸಾಧನೆ ಮೆಚ್ಚುಗೆದ ಸಂಗತಿಯಿಂದ ಕಟೀಲು ಸದಾನಂದ ಆಸ್ರನ್ನ ಪಂತೆರು ಒಳೆಪಾಡಿ ದುರ್ಗಾ ಪರಮೇಶ್ವರಿ ಮೊಹಮಾಯಿ ದೇವಸ್ಥಾನಡು ಪ್ರತಿಷ್ಠಾ ವರ್ಧಂತಿ ಸಾಮೂಹಿಕ ಮದಿಮೆದ ಲೇಸ್ಡ್ ಅರ್ಪಾತೆರಿಯರು. ಬಂಟ್ವಾಳ ತಾಲೂಕುದ ಉಳೆಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾಯಿ ದೇವಸ್ಥಾನಡು 14ನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಬೊಕ್ಕ ಧರ್ಮದ ಸಾಮೂಹಿಕ ಮದಿಮೆದ ಲೆಸ್ ನಡೆತಂಡು. ಮೂಜಿ ಜೋಡಿಲೆಗು ಸಾಮೂಹಿಕ ಮದಿಮೆ ನವಚಂಡಿಕಾಯಾಗ ನಲಿಕೆ ಭಜನೆ ಪ್ರತಿಷ್ಠಾ ಧರ್ಮ ಸಂಸದ ನಡೆತಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸದಾನಂದ ಆಸ್ರನ್ನ ಪಾತೆರ್ದು ಕರಿನ 14 ವರ್ಷುಲಿಡಿದು ಧರ್ಮದ ಸಾಮೂಹಿಕ ಮದಿಮೆ ಮಲ್ತೊಂದು ಬೈತಿನ ಮೋಹನ್ ದಾಸ್ ಸುರತ್ಕಲ್ದಾರಿನ ಸಾಧನೆ ಮೆಚ್ಚುನ ಸಂಗತಿಯಿಂದ ಪಂಡೇರು. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಡಾಕ್ಟರ್ ಕೃಷ್ಣಕುಮಾರ್ ಶೆಟ್ಟಿ ಬಳ್ಕುಂಜೆ ಕುತ್ತು ಈ ಪೊರ್ತುಡಿತ್ತರು.
4 ದನ ಕೊಡೋದು, ಒಂದು ಜಾಗದ ಕೊಡೋದು, ಅಥವಾ ಒಂದು ದನ ಕೊಡೋದು, ಇನ್ಯಾವುದೋ ಒಂದು ರೀತಿಯಾದಂತಹ ವಸ್ತುಗಳನ್ನು ನಾವು ವಿಕ್ರಯ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ ಪಶು ಅಂತ ಹೇಳಿದ್ರು. ಪಶು ಅಂತ ಹೇಳಿದ್ರೆ ಸಂಪತ್ತಿನ ಸುತ ಆಲಯ. ಪತ್ನಿ ಮಾತ್ರವಾ, ಗಂಡ ಇಲ್ವಾ? ಕೇವಲ ಪತ್ನಿಯನ್ನು ಮಾತ್ರ ಉದಾಹರಿಸಿದ್ದಾರೆ. ಇನ್ನು ಗಂಡನಿಗೇನು ವ್ಯವಸ್ಥೆಯೇ ಇಲ್ವಾ ಅಂತ ಹೇಳಿದ್ರೆ, ಪತ್ನಿ ಅಂತ ಹೇಳಿದರೆ ಅಲ್ಲಿ ಒಬ್ಬ ಹೆಂಡತಿ ಮಾತ್ರ ಅಂತಲ್ಲ. ಯಾಕೆ ಈ ಮಾತು ಅಂತ ಹೇಳಿದರೆ, ಗಂಡ ಹೆಂಡತಿ ಯಾವತ್ತಿಗೂ ಒಂದೇ, ಅವರಿಬ್ಬರು ಬೇರೆ ಬೇರೆ ಅಂತಲ್ಲ. ಒಂದೇ ಕಾಯಿನಿನ 2 ಮುಖ ಇದ್ದಾರೆ, ಒಂದೇ ಪೇಪರ್ ಇದ್ದು 2 ಮುಖ ಇದ್ದಾರೆ. ಅದನ್ನು ಯಾವತ್ತಿಗೂ ಬೇರೆ ಮಾಡಲಿಕ್ಕಾಗುವುದಿಲ್ಲ. ಪತ್ನಿ ಅಂತ ಹೇಳಿದಲ್ಲಿ ಪತಿಯೂ ಇದ್ದಾನೆ ಅಂತ. ದುಬೈದ ಸ್ಪೋರ್ಟ್ಸ್ ಬೇ ಸ್ಪೋರ್ಟ್ಸ್ ಸ್ಕೂಲ್ ಅಹಬೈಲ್ಡ್ ಕರ್ನಾಟಕದ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ಕ್ಲಬ್ UAE ಡಿಲೆಟ್ ಕರ್ನಾಟಕ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ UAE 2026 ಸೀಸನ್ 1 ಟೂರ್ನಮೆಂಟ್ ನಡಪಾದಿದ್ದರು. ದುಬೈದ ಸ್ಪೋರ್ಟ್ಸ್ ಬೇ ಸ್ಪೋರ್ಟ್ಸ್ ಸ್ಕೂಲ್ ಅಬುಹೈಲ್ಡ್ ಕರ್ನಾಟಕ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ಕ್ಲಬ್ UAE ನಿಲೆಟ್ ಕರ್ನಾಟಕ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ UAE 2026 ಸೀಸನ್ 1 ಟೂರ್ನಮೆಂಟ್ ನಡಪಾದಿತ್ತು. ದೀಪಕ್ SP, ವಿಶ್ವನಾಥ್ ಶೆಟ್ಟಿ, ಸಂದೀಪ್ ಕೋಟ್ಯಾನ್, ಅಶೋಕ್ ಕುಂದರ್ ಬೊಕ್ಕ ರಚನಾ ಕುಂದರ್ ಇಂಚ ಬಿನ್ನಿರ್ ಇತ್ತದು ಟೂರ್ನಮೆಂಟ್ ಉದಿಪನಾಡ್. ಜೋಕುಲು ಪೊಂಜೋನಕ್ಲು ಆಂಚೋನಕ್ಲು ಸೇರ್ತು 350 ಜನ ಗೊಬ್ಬುದಕ್ಲಿಗೆ 13 ವಿಭಾಗಗಳು ನಡತಿನ ಪಂತುಡು ಪಾಲ್ದೆ ತೊಂಡಿರು. 600 ಜನಗೊಬ್ಬುದ ಅಭಿಮಾನಿಲು ಈ ಪೊರ್ತುಡಿತ್ತಿರು. ಗೆದ್ದಕ್ಲಿಗೆ ಮರ್ಯಾದಿ ಪಣವು, ಟ್ರೋಫಿ, ಮೆಡಲ್ ಬೊಕ್ಕ ಸರ್ಟಿಫಿಕೇಟ್ಲಿನ ಕುರಿತು ಮರ್ಯಾದಿ ಮಲ್ತಿರು. ಮುಖ್ಯ ಪ್ರಾಯೋಜಕರಾಯಿನ ಪೇಟನ್ ಸಂಸ್ಥೆದ ನಾಯಕಿರು ಬೊಕ್ಕ ಬಿನ್ನಿರಾಯಿನ ಸರ್ವೋತ್ತಮ ಶೆಟ್ಟಿ, ದೀಪಕ್ SP, ಅಶೋಕ್ ಕುಂದರ್, ಸುಂದರ್ ಶೆಟ್ಟಿ, ಹಮೀದ್ ಸಾತಿಕರ್ ಮುಗಿತಲ ಲೇಸ್ ಉದಿಪನ ಮಲ್ತಿರು. ಸಂಘದ ಸದಸ್ಯರಾಯಿನ ಯೋಗೇಶ್, ವಿನೋದ್, ಅಶೋಕ್, ಜೀವನ್, ಮಧು, ಆದರ್ಶ್, ಜೋಶ್ವಾ, ಮಿತ್ರಾಕ್ಷ, ಕ್ರಸ್, ರಚನಾ, ಅಲನ್, ಸುಪ್ರಾಜ್, ಅಜಿತ್, ವಿಜೇಶ್ ಪೊರ್ತುಡಿತ್ತರು. ಪ್ರಾಯೋಜಕರು, ತೀರ್ಪುಗಾರರು ಬೊಕ್ಕ ಸಾಕಾರಕೊರ್ನ ಮಾತೆರೆಗ್ಲ ನೆಂಪುದ ಕಾಣಿಕೆ ಕೊರ್ತು ಮರ್ಯಾದಿ ಸಂದೈತ ಮಲ್ತಿರು. ಕೊಕ್ಕುಬೊಕ್ಕ ತೋಟದ ಬುಲೆಗಾರರ ಸಹಕಾರ ಸಂಘದ ನಿಲಿಟ್ಟು ಮೇ 28 31 ಮುಟ್ಟ ಕೊಡ್ಲದ ಕದ್ರಾ ಪಾರ್ಕ್ಡ್ ಕುಕ್ಕು ಮಾರಾಟ ಮೇಳ ದಿವೊಂದುನೊಂದು ರಾಮನಗರ ಜಿಲ್ಲಾ ಸಂಘದ ಗುರುಕಾರ್ಯರು ರಮೇಶ್ ವೈಕೆ ಸುದ್ದಿಗೋಟುಡು ತಿರ್ಪಾದರು. ರಾಮನಗರ ಜಿಲ್ಲಾ ಕುಕ್ಕುಬೊಕ್ಕ ತೋಟದ ಬುಲೆಗಾರರ ಸಹಕಾರ ಸಂಘದ ಗುರ್ಕಾರ್ಯರು ರಮೇಶ್ ವೈಕೆ ಕುಡ್ಲಡು ಸುದ್ದಿಕೋಟುಡು ಪಾತಿರ್ತು ರೈತರಿಡಿದು ಗಿರಾಕಿಲಿಗೆ ಸೀದಾ ಮಾರುಣ ಉದ್ದೇಶುಡು ಸಂಘದ ನಿಲಿಟ್ಟು ಮೇ 28 31 ಮುಟ್ಟ ಕುಡ್ಲದ ಕದ್ರ ಪಾರ್ಕ್ಡ್ ಕುಕ್ಕು ಮಾರಾಟ ಮೇಳ ದಿವೊಂದುಂಡು 25 ಬುಲೆಗಾರರು ಬೊಕ್ಕ ದಿಂಜ ಜನ ರೈತರು ಬರ್ಪುನ ಅಂದಾಜಿ ಉಂಡೊಂದು ಪಂಡೇರು. ಮೇ 28 ಶಾಸಕರು ಬಿನ್ನಿರು ಒಟ್ಟು ಸೇರ್ತು ಮಾರಾಟ ಮೇಳ ಉದಿಪನ ಮಲ್ಪೇರು ಕಾಂಡೆ ಒರಂಬೊಡ್ದು ರಾತ್ರಿ 8 ಮುಟ್ಟ ಮಾರಿಯರೆ ಅವಕಾಶ ಉಂಡು ಸಿಂಧೂರ, ಮಲ್ಲಿಕಾ, ತೋತಾಪುರಿ ದಂಚಿನ ಸುಮಾರು 16 ಜಾತಿ ಕುಕ್ಕುಲು ಒಪ್ಪುಂಡು ಗಿರಾಕಿಲು ಎಡ್ಡೆ ರೀತಿಡು ಗಲಸು ನುಡುಂದು ರಮೇಶ್ ಪಂಡೇರು. ತೋಟಗಾರಿಕಾ ಇಲಾಖೆದ ಹಿರಿಯ ಸಹಾಯಕ ನಿರ್ದೇಶಕರು ಪ್ರವೀಣ್, ಸಂಘದ ನಿರ್ದೇಶಕರು ಸಿದ್ದರಾಜು, ರೈತರು ವಾಸು ಸುದ್ದುಕೂಟಡಿದ್ದರು. ಮಾವು ಮತ್ತು ತೋಟದ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡುವ ಒಡಂಬಡಿಕೆಯೊಂದಿಗೆ ದಿನಾಂಕ 28/5/2026ರಿಂದ 31/5/2028ರವರೆಗೆ ಮಾವು ಮೇಳ ಮಾಡಲು ಮಂಗಳೂರು ಉದ್ಯಾನವನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಈ ಮೇಳಕ್ಕೆ ಕದ್ರಿ ಪಾರ್ಕ್ ಈ ಮೇಳಕ್ಕೆ 25 ಬೆಳೆಗಾರರು ಬರುವ ನಿರೀಕ್ಷೆ ಇದೆ. 25 ಬೆಳೆಗಾರರು ಬರುವ ನಿರೀಕ್ಷೆ ಇದೆ. ಜೊತೆಗೆ ನಿಬಂಧನೆಗೆ ಮತ್ತು ಒಳಪಟ್ಟು
ರೈತರು ಬರ್ತಾ ಇದ್ದಾರೆ. ಮತ್ತು ದಿನಾಂಕ 28/5/2026 ಉದ್ಘಾಟನಾ ಸಮಾರಂಭ 11 ಗಂಟೆಗೆ. ಜೊತೆಗೆ ಪ್ರತಿದಿನ 8ರಿಂದ ಬೆಳಗ್ಗೆ 9ರಿಂದ ಸಾಯಂಕಾಲ 8:30ವರೆಗೂ ಮಾರಾಟ ಮಾಡಬಹುದು. ಮತ್ತು ನಮ್ಮ ರೈತರಿಂದ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣನ್ನು ತರ್ತಾ ಇದ್ದೀವಿ ಮತ್ತು ಉತ್ತಮವಾದ ಗುಣಮಟ್ಟದ ಹಣ್ಣನ್ನು ಕೊಡ್ತಾ ಇದ್ದಾರೆ. ಪ್ರಕೃತಿ ಪ್ರೇಮಿಲು ಬೊಕ್ಕ ಗುಡ್ಡೆ ಪರ್ವತ ಏರುನಕ್ಲೆಗ್ ಕುಶಿತ ತಾನುಲಾದುಪ್ಪನ ಬೆಳ್ತಂಗಡಿ ತಾಲೂಕುದ ನೇತ್ರಾವತಿ ಪೀಕ್ ಬಂಡಾಜೆ ಜಲಪಾತ ಬೊಕ್ಕ ಇತಿಹಾಸಗು ಸಂಧದನ ಗಡಾಯಿ ಕಲ್ಲುಗು ಪೋಪುನಿನ ನಿಷೇಧ ಮಲ್ತದಿತ್ತಿನ ಕಾಡ್ ಇಲಾಖೆ ಜೂನ್ 1 ತುಯರೆ ಪೋಯರೆ ಪಿರವಕಾಶ ಮಲ್ತು ಕೊರೊಂದುಂಡು. ಪ್ರಕೃತಿ ಪ್ರೇಮಿಲು ಬೊಕ್ಕ ಗುಡ್ಡೆ ಪರ್ವತ ಏರುನಕ್ಲೆಗ್ ಕುಶಿತ ತಾನುಲಾದುಪ್ಪನ ಬೆಳ್ತಂಗಡಿ ತಾಲೂಕುದ ನೇತ್ರಾವತಿ ಪೀಕ್ ಬಂಡಾಜೆ ಜಲಪಾತ ಬೊಕ್ಕ ಇತಿಹಾಸಗು ಸಂಧದನ ಗಡಾಯಿ ಕಲ್ಲುಗ್ ಪೋಪುನೆನ್ ನಿಷಾದ ಮಲ್ತದಿತ್ತಿನ ಕಾಡ್ ಇಲಾಖೆ ಇತೆ ನಿಷೇಧ ಪಿರದೇತಿಂಡು ಜೂನ್ 1 ತುಯರೆ ಪೋಯರೆ ಪಿರ ಅವಕಾಶ ಮಲ್ತು ಕೊರೊಂದುಂಡು. ಅರೆಗಲಡು ಕಾಡದ ನುಂಗುದು ಪೋಯಿನ ಹವೆ ಬೊಕ್ಕ ತಿರ್ಗಾಟ ದಕ್ಲೆನ ಗೋಸ್ವರಿಡಿದವರ ಕಾಡುಗ್ ಸೂಪತ್ತುನ ಸಾಧ್ಯತೆ ಹೆಚ್ಚಾದಿತ್ತಂಡು. ಕಾಡು ಇಲಾಖೆ ಏತ್ ಜಾಗ್ರತೆ ಪಂಡಲ ತಿರ್ಗಾಟದಕ್ಲು ಲೆಕ್ಕಗೂ ತಿತ್ತೊಂದು ಆತೆ ಅತ್ತು ವನ್ಯಜೀವಿ ವಿಭಾಗದ ನಡತಿನ ಪಿಲಿಕ್ಲಿನ ಲೆಕ್ಕ ದೆಪ್ಪು ನಡೆದ ಅವರ ಕರಿನ ಜನವರಿ ಬೊಕ್ಕ ಫೆಬ್ರವರಿ ತಿಂಗಳು ಈ ಮುಖ್ಯ ತಿರ್ಗಾಟ ಬೊಕ್ಕ ಏರುನ ತಾನುಲಿಗ್ ಸಾರ್ವಜನಿಕರಿಗೆ ಪೋಪುನೇನು ಇಡೀ ನಿಷೇಧ ಮಲ್ತದಿತ್ತಂಡು. ಸರ್ತಿ ಕರಾವಳಿ ಬೊಕ್ಕ ಮಲೆನಾಡು ಭಾಗಡು ಅರೆಗಲೊಡೆ ಅಪಗಪಗ ಎಡ್ಡೆ ಬರ್ಸ ಬತ್ತ ನಡೆದ ಅವರ ಕಾಡು ಪ್ರದೇಶ ಮಾತ ಇತೆ ಪಚ್ಚೆ ಪಚ್ಚೆ ಅದು ತೋಜೊಂದುಂಡು. ಕಾಡು ಸೂಪತ್ತಿನ ಪೋಡಿಗೆ ಇಡೀ ದೂರ ಆತಂಡು ಅಂಚಾದ ಕಾಡಿಲಾಖೆದ ವನ್ಯಜೀವಿ ವಿಭಾಗ ಜೂನ್ 1 ಗುಡ್ಡೆ ಪರ್ವತ ಏರನೆಕ್ಕಾದ ಗ್ರೀನ್ ಸಿಗ್ನಲ್ ಕೊರ್ತುಂಡು. ಬರ್ಪುನ ದಿನಕ್ಲೆಡು ಭಾರಿ ಬರ್ಸ ಬತ್ತದು ಕಲ್ಲು ಜಾರುಣಂಚಾಂಡ ರಕ್ಷಣದ ದಿಟ್ಟಿಡು ಮರಿಯಲಡು ಈ ಜಾಗಿಲಿಗೆ ಪಿರ ನಿಷೇಧ ಪಾಡುನ ಸಾಧ್ಯತೆ ಉಂಡುದು ಇಲಾಖೆದ ಮೂಲ ತೆರಿಪಾದಡು. ಗುಡ್ಡೆ ಪರ್ವತ ಏರುನಕ್ಲು ಬಚಾವಾದ ದಿಟ್ಟಿಡು ಜಾಗ್ರತೆ ವಹಿಸುನಂಚ ಸೂಚನೆ ಕೊಡ್ತುಂಡು. ಎಡಗಿನ ತಲುಸುದ್ದಿನ ಮುಗಿದು ನನ್ನ ಸುದ್ದಿಗಾದತ್ತು ಒಂದು ಪ್ಲೇ ನಮ್ಮ ಕೊಡ್ಲ ನ್ಯೂಸ್ 24/7.